ಕಾರ್ಗಿಲ್ ಯುದ್ಧದ ಬಳಿಕ ರಾಷ್ಟ್ರಭಕ್ತಿಯು ಅನಾವರಣಗೊಂಡಿದ್ದು, ಕಾರ್ಗಿಲ್ ಯುದ್ಧದಲ್ಲಿ ಗಳಿಸಿದ ವಿಜಯವು ಎಲ್ಲ ದೇಶವಾಸಿಗಳಿಗೆ ಪ್ರೇರಣೆಯಾಗಿದೆ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಜೀವದ ಹಂಗು ತೊರೆದು ಹೋರಾಟ ನಡೆಸಿದ ಸೈನಿಕರನ್ನು ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಅವರು ಪುತ್ತೂರಿನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿರುವ ಅಮರ್ ಜವಾನ್ ಜ್ಯೋತಿ ಬಳಿಯಲ್ಲಿ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ನೇತೃತ್ವದಲ್ಲಿ ಮಾಜಿ ಸೈನಿಕರ ಸಂಘ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಸಹಯೋಗದಲ್ಲಿ ನಡೆದ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಯುದ್ಧ ಎನ್ನುವಂಥದ್ದು ಒಬ್ಬ ಸೈನಿಕನ ಮಧ್ಯೆ ಹೋರಾಟ ಅಲ್ಲ, ಒಂದು ದೇಶದ ವೈರತ್ವದ ಸಂಕೇತ ಅಲ್ಲ. ಯುದ್ಧ ಎನ್ನುವಂಥದ್ದು ಒಂದು ದೇಶ ಪ್ರೇಮದ ಸಂಕೇತ, ರಾಷ್ಟ್ರೋತ್ಥಾನದ ಉದ್ದೀಪನ ಮಾಡುವಂತ ಒಂದು ಸಂಕೇತ. ಇವತ್ತು ಒಂದು ದೇಶ ಅಂತ ಹೇಳಿದಾಗ ಆ ದೇಶದ ಸಾರ್ವಭೌಮತೆ, ಏಕತೆ, ಅಖಂಡತೆ ಎಲ್ಲವನ್ನು ಸೇರುವಂತಹ ಸಾರ್ವಭೌಮತೆ ಏನಿದೆಯಾ ಅದನ್ನು ಕಾಪಾಡಿಕೊಳ್ಳುವಂಥದ್ದು ಅಲ್ಲಿಯ ನಾಗರಿಕರ ಕರ್ತವ್ಯ. ರಾಷ್ಟ್ರಭಕ್ತ ಒಬ್ಬ ಸೈನಿಕರು, ರಾಷ್ಟ್ರಭಕ್ತ ಜನತೆ ಇರುವಂತಹ ಒಂದು ದೇಶ ಅಂದ್ರೆ ಇಸ್ರೇಲ್ ಅಂತ ಉಲ್ಲೇಖ ಮಾಡ್ತೇವೆ. ಯಾಕಂದ್ರೆ ಒಂದು ಯುದ್ಧದ ಸಂದರ್ಭದಲ್ಲಿ ಆ ದೇಶದ ಜನ ಆ ಯುದ್ಧಕ್ಕೆ ಯಾವ ರೀತಿಯ ಸ್ಪಂದನೆಯನ್ನು ಕೊಡ್ತಾರೆ, ಪ್ರತಿಯೊಂದು ಮನೆಯಿಂದ ಒಬ್ಬ ಸೈನಿಕನಾಗಿ ಹೇಗೆ ತಯಾರು ಮಾಡ್ತಾರೆ ಅನ್ನೋದಕ್ಕೆ ಇಸ್ರೇಲ್ ಉದಾಹರಣೆ ಕೊಡ್ತೇವೆ. ಅಂತ ರಾಷ್ಟ್ರ ಪ್ರೇಮ ಇರುವಂತ ಒಂದು ದೇಶ ಭಾರತ ಆಗಬೇಕೆನ್ನುವಂಥದ್ದು ಬಹುಶಃ ಕಾರ್ಗಿಲ್ ಯುದ್ಧದ ನಂತರ 1999ರ ಕಾರ್ಗಿಲ್ ಯುದ್ಧದ ನಂತರ ಆ ರಾಷ್ಟ್ರ ಪ್ರೇಮ ಎನ್ನುವಂಥದ್ದು, ರಾಷ್ಟ್ರ ಭಕ್ತಿ ಎನ್ನುವಂಥದ್ದು, ಆ ಸೈನಿಕ ಈ ದೇಶದ ಅಪ್ರತಿಮ ಹೋರಾಟಗಾರ ಎನ್ನುವಂಥದ್ದು ಬಹುಶಃ ಈ ದೇಶದ ಜನ ಕಂಡುಕೊಂಡಂತ ಒಂದು ಸತ್ಯ. ನ್ಯಾಯವಾದಿ ರುಡಾಲ್ಫ್ ಪೆರೇರಾ ಅವರು ಮಾತನಾಡಿ, ಕಾರ್ಗಿಲ್ ವಿಜಯವು ದೇಶವು ವಿಶ್ವಕ್ಕೆ ಸಾರಿದ ಶಕ್ತಿ ಪ್ರದರ್ಶನದ ಸಂಕೇತವಾಗಿದೆ. ನಮ್ಮ ದೇಶದ ದಿಟ್ಟ ಹಾಗೂ ಬುದ್ಧಿವಂತ ಯೋಧರು ಗಾಳಿ ಮಳೆಯನ್ನು ಲೆಕ್ಕಿಸದೆ ಹೋರಾಟ ನಡೆಸಿ ವಿಜಯ ಸಾಧಿಸಿದ್ದಾರೆ. ಅವರನ್ನ ನೆನಪಿಸಿಕೊಳ್ಳುವುದು, ಪ್ರಶಂಸಿಸುವುದು ಸೂಕ್ತವಾಗಿದೆ. ಅವರ ಸೇವಾ ಕಾರ್ಯವನ್ನು ಗೌರವಿಸಬೇಕು ಎಂದು ಹೇಳಿದರು. ನಮ್ಮ ಸೇನೆಯ ಶಕ್ತಿ ಪ್ರದರ್ಶನ ಮಾಡಿದ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲು ನಾವಿಲ್ಲಿ ಸೇರಿದ್ದೇವೆ. ಈ ಯುದ್ಧದಲ್ಲಿ ಮೃತರಾದ ಎಲ್ಲ ಯೋಧರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ಯುದ್ಧದಲ್ಲಿ ಗೆದ್ದು ಬದುಕುಳಿದ ಎಲ್ಲ ವೀರ ಯೋಧರನ್ನು ನಾವು ಶ್ಲಾಘಿಸೋಣ. ಈ ಸುಪುತ್ರರನ್ನು ದೇಶಕ್ಕೆ ನೀಡಿದ ಅವರ ಕುಟುಂಬಕ್ಕೆ ನಾವು ಶುಭಾಶಯಗಳನ್ನು ಕೋರೋಣ. ಯೋಧರ ಸಮರ್ಪಣಾ ಮನೋಭಾವ, ನಿಸ್ವಾರ್ಥ ಸೇವೆ ಮತ್ತು ದೇಶಭಕ್ತಿಯನ್ನು ಸ್ಮರಿಸಿ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಭಾರತ ಮಾತೆ ಮತ್ತು ಭಗವಂತನು ಒಳಿತು ಮಾಡಲಿ ಎಂದು ನಾವು ಹಾರೈಸೋಣ. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಜಗನ್ನಾಥ್, ನ್ಯಾಯವಾದಿ ರಮೇಶ್, ನಟೋಸಾ ಫೌಂಡೇಶನ್ನ ಕಾರ್ಯದರ್ಶಿ ಸುಬ್ರಹ್ಮಣ್ಯ ನಟೋಸ್, ನಗರಸಭಾ ಅಧ್ಯಕ್ಷ ಕೆ ಜೀವಂತ್ ಜೈನ್, ಉಪಾಧ್ಯಕ್ಷೆ ವಿದ್ಯಾರ್ ಗೌರಿ, ತಹಶೀಲ್ದಾರ್ ರಮೇಶ್ ಬಾಬು, ಪೌರಾಯುಕ್ತ ಮಧು ಎಸ್ ಮನೋಹರ್ ಉಪಸ್ಥಿತರಿದ್ದರು.